ಆಸ್ತಿಗಾಗಿ ಮಗ ಕಿರುಕುಳ ನೀಡ್ತಾ ಇದ್ದ. ಆತನು ಉಪಟಳ ತಾಳಲಾರದೆ ತಂದೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಅದಾದ 2 ದಿನಕ್ಕೆ ತಂದೆ ಜಮೀನಿನಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಈ ಘಟನೆ ನಡೆದಿರುವುದು ಕೊಪ್ಪಳದಲ್ಲಿ. 50 ವರ್ಷದ ವೆಂಕೋಬ ಮೃತಪಟ್ಟ ಅವರು ಆಸ್ತಿ ವಿಚಾರವಾಗಿ ಮಗ ಕಿರುಕುಳ ನೀಡ್ತಾ ಇದ್ದ ಎಂದು ಪೊಲೀಸ್ ಠಾಣೆಗೆ ದೂರು ಕೂಡ ನೀಡಿದರು. ಅದಾದ 2 ದಿನಕ್ಕೆ ವೆಂಕೋಬ ಮೃತಪಟ್ಟಿರುವುದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಇನ್ನು ಮಗನೇ ಕೊಲೆ ಮಾಡಿದ್ದಾನೆ ಎಂಬ ಆರೋಪ ಕೂಡ ಕೇಳಿ ಬಂದಿದೆ. ವೆಂಕೋಬರ ತಾಯಿ ಸೂರಮ್ಮ ಈ ಬಗ್ಗೆ ದೂರು ನೀಡಿದ್ದಾರೆ. ಇನ್ನು ಈ ಸಂಬಂಧ ಮೃತನ ತಾಯಿ ಸೂರಮ್ಮ ದೂರು ದಾಖಲಿಸಿದ್ದಾರೆ. 10 ಎಕರೆ ಆಸ್ತಿ ವಿಚಾರಕ್ಕೆ ಆಗಾಗ ವೆಂಕೋಬ ಹಾಗೂ ಆತನ ಮಗ ನಡುವೆ ಗಲಾಟೆ ನಡೀತಾ ಇತ್ತು. ಹೀಗಾಗಿ ವಿಷ ಹಾಕಿ ತಂದೆಯನ್ನು ಕೊಂದಿದ್ದಾನೆ. ನನ್ನ ಮಗನ ಸಾವಿಗೆ ಸೊಸೆ, ಮೊಮ್ಮಗ ಹಾಗೂ ಮೊಮ್ಮಗನ ಹೆಂಡತಿ ಕಾರಣ ಎಂಬುದಾಗಿ ಸೂರಮ್ಮ ದೂರು ದಾಖಲಿಸಿದ್ದಾರೆ.